ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಅಹ್ರಾ ಹೈಯರ್ ಸೆಕೆಂಡರಿ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಬೆಳ್ತಂಗಡಿಯ ಜೂನಿಯರ್ ಕಾಲೇಜಿನಲ್ಲಿ ನಡೆಯಿತು. ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಸಿಎಸ್ಆರ್ ಉಪಕ್ರಮದ ಭಾಗವಾಗಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರು ವತಿಯಿಂದ ಅಹ್ರಾ ಹೈಯರ್ ಸೆಕೆಂಡರಿ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಅವರು ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನ ಗುರುತಿಸಿ ವಿದ್ಯಾರ್ಥಿ ವೇತನವನ್ನ ನೀಡುತ್ತಿದ್ದೇವೆ. ಇನ್ನು ಈಗಾಗಲೇ ಬೆಳ್ತಂಗಡಿ ತಾಲೂಕಿನ ಕಾಲೇಜುಗಳಲ್ಲಿ 83 ಶಿಷ್ಯ ವೇತನ ಚೆಕ್ಗಳನ್ನು ನೀಡಿದ್ದೇವೆ ಎಂದು ಹೇಳಿದರು. ಇವತ್ತು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸಿಎಸ್ಆರ್ ಆಕ್ಟಿವಿಟಿಯ ಭಾಗವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ 82 ವಿದ್ಯಾರ್ಥಿಗಳಿಗೆ ನಮ್ಮ ಚಾರಿಟಬಲ್ ಭಾಗವಾಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ನಾವು ಸಿಎಸ್ಆರ್ ಭಾಗವಾಗಿ ತುಂಬ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಣ್ಮಕ್ಳದ್ದು ಮದುವೆಗಾಗಿ ಗೋಲ್ಡನ್ ಕಾರ್ಡ್ ಹೇಳಿ ಒಂದು ಸಿಎಸ್ಆರ್ ಆಕ್ಟಿವಿಟಿ ಇದೆ. ಅದೇ ರೀತಿಯಲ್ಲಿ ಹೋಮ್ ಫಾರ್ ಹೋಮ್ಲೆಸ್ ಹೇಳಿ ಮನೆ ಇಲ್ಲದವರಿಗೆ ಮನೆ ಮಾಡಿಕೊಡೋದು ಒಂದು ಸಿಎಸ್ಆರ್ ಆಕ್ಟಿವಿಟಿ ಇದೆ. ಅದೇ ರೀತಿಯಲ್ಲಿ ಮೆಡಿಸಿನ್ ಚಾರಿಟಿ ಇವತ್ತು ನಾವು ಮಾಡೋದು ಸ್ಕಾಲರ್ಶಿಪ್, ಅದರ ತುಂಬ ಆಕ್ಟಿವಿಟಿಗಳು ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ನಾವು ಮಾಡೋದು ನಮಗೆ ಸಿಗೋದು ಪ್ರಾಫಿಟ್ದು 5% ನಾವು ಯಾವಾಗಲೂ ಈ ಥರ ಸಿಎಸ್ಆರ್ ಆಕ್ಟಿವಿಟಿಗಾಗಿ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಆಂಟೋನಿ, ಟಿವಿಎಸ್ ಶೋರೂಮ್ನ ಫ್ರಾಂಚೈಸಿ ಮಾಲೀಕ ರೊನಾಲ್ಡ್ ಲೋಬೋ, ಯುನೈಟೆಡ್ ಕಂಪನಿ ಲಿಮಿಟೆಡ್ನ ನಿವೃತ್ತ ಆಡಳಿತಾಧಿಕಾರಿ ಶೇಖ್ ಕುಂಯಿ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಗೆಸ್ಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರಾನ್ನ ಉಪಸ್ಥಿತರಿದ್ದರು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅತ್ಯಂತ ವಿಶ್ವಾಸಾರ್ಹನೀಯ ಸಂಸ್ಥೆಯಾಗಿದೆ. ಇದು 10 ದೇಶಗಳಲ್ಲಿ 270 ಶೋರೂಮ್ಗಳೊಂದಿಗೆ ವೇಗವಾಗಿ ಬೆಳೆಯುತ್ತಿರುವ ಚಿನ್ನಾಭರಣ ಸಂಸ್ಥೆಯಾಗಿದೆ. ಕರ್ನಾಟಕದಲ್ಲಿ 27 ಶೋರೂಮ್ಗಳು ಕಾರ್ಯಾಚರಿಸುತ್ತಿವೆ. 1993ರಲ್ಲಿ ಪ್ರಾರಂಭವಾದಾಗಿನಿಂದ ಮಲಬಾರ್ ಸಮೂಹವು ಸಮಾಜಕ್ಕೆ ವಿಶೇಷವಾಗಿ ಅಗತ್ಯವಿರುವ ಜನರಿಗೆ ಮರಳಿ ನೀಡುವ ಮೂಲಕ ಸಿಎಸ್ಆರ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿದೆ. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.